ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶ್ರೀಗಳೇ, ಸದ್ಯ ರಾಜ್ಯದಲ್ಲೊಂದು ವಿಚಾರ ಚರ್ಚೆ ಆಗ್ತಾ ಇದೆ. ಭಗವದ್ಗೀತೆಗೆ ಬೆಂಕಿ ಹಾಕಿ ಸುಡಬೇಕು ಅನ್ನುವಂಥದ್ದು. ಇದಕ್ಕೆ ಸಹಮತ ಇದೆಯಾ ತಮ್ಮದು? ಯಾವ ಗ್ರಂಥಗಳನ್ನು ಸುಡಬಾರ್ದು, ಅದು ಅಗತ್ಯ ಇಲ್ಲ. ಅದೊಂದು ಭಾವನಾತ್ಮಕ ಪ್ರತಿಕ್ರಿಯೆ. ಅದಕ್ಕಿನ್ನೊಬ್ರು ಯಾರೋ ಹಾಗೆ ಹೇಳಿದವ್ರನ್ನ ಸುಡಬೇಕು ಅಂತ ಒಬ್ಬರು ಹೇಳೋದು, ಅದು ಕೂಡ ಭಾವೋದ್ವೇಗದ ಪ್ರತಿಕ್ರಿಯೆ. ಭಗವದ್ಗೀತೆ ಧರ್ಮಗ್ರಂಥ ಅಲ್ಲ, ಅದೊಂದು ದಾರ್ಶನಿಕ ಗ್ರಂಥ. ನಮ್ಮ ಭಾರತೀಯ ತತ್ವಶಾಸ್ತ್ರಕ್ಕೆ ಅದರ ಕೊಡುಗೆ ಬಹಳ ದೊಡ್ಡದಿದೆ. ಅದರಲ್ಲಿ ಅಂತರಂಗದ ವಿಕಾಸಕ್ಕೆ ಬೇಕಾದ ಒಳ್ಳೆಯ ವಿಚಾರಗಳಿವೆ, ಹಾಗೆ ಸಮಾಜ ವಿರೋಧಿಯಾದ ವಿಚಾರಗಳು ಸೇರಿಕೊಂಡಿವೆ ಅದರಲ್ಲಿ. ಆ ಸಮಾಜ ವಿರೋಧಿಯಾದ ವಿಚಾರಗಳೇನಿದಾವಲ್ಲ, ವರ್ಣಾಶ್ರಮ ವ್ಯವಸ್ಥೆಯ ಪ್ರತಿಪಾದನೆ, ಹೆಣ್ಣು ಮಕ್ಕಳನ್ನು, ಶೂದ್ರರನ್ನು, ವೈಶ್ಯರನ್ನು ಕೀಳಾಗಿ ನೋಡ್ತಕ್ಕಂಥದ್ದು, ಆಮೇಲೆ ಪ್ರತಿಫಲಾಪೇಕ್ಷೆ ಇಲ್ಲದ ಕೆಲಸ ಮಾಡುವಂತ ಹೇಳಿ ಮೇಲಿನ 2 ವರ್ಣಗಳಿಗೆ ಅನ್ವಯಿಸದೆ ಕೇವಲ ಕೆಳಗಿನ ವರ್ಣಗಳಿಗೆ ಅನ್ವಯಿಸ್ತಕ್ಕಂಥದ್ದು, ಈ ಥರದ ಕೆಲವು ಸಮಾಜ ವಿರೋಧಿ ವಿಚಾರಗಳನ್ನು ಹೊರತು ತೆಗೆದುಪಡಿಸಿದರೆ ಖಂಡಿತ ಅದೊಂದು ಶ್ರೇಷ್ಠ ಮಾರ್ಗದರ್ಶಕ ಗ್ರಂಥಗಳಲ್ಲಿ ಒಂದು. ಅದನ್ನು ಸುಡಬೇಕು, ಯಾವ ಧರ್ಮ ಗ್ರಂಥವನ್ನು ಸುಡಬೇಕಾಗಿಲ್ಲ. ಅದೊಂದು ಭಾವನಾತ್ಮಕ ಪ್ರತಿಕ್ರಿಯೆ. ಹಾಗೆ ಹೇಳಿದವರಿಗೆ ಸುಡಬೇಕು ಅಂತಲೂ ಮನಸ್ಸಿನಲ್ಲಿ ಇರಲ್ಲ. ಆದರೆ ಇವತ್ತು ಕೂಡ ಅಗ್ನಿಶ್ರೀಧರ್ ಅವರು ಒಂದು ಮಾತನ್ನು ಹೇಳಿದರು, ಸುಡಬೇಕು ಅನ್ನೋದು. ಅಂದರೆ ವ್ಯಾಸ ಮಹಾಶ್ರೀಯೋ ಬೇರೆ ವಿಚಾರ, ವ್ಯಾಸ ಕವಿ ಅನ್ನೋದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಮಹಾನ್ ಕವಿ ಬರೆದಂಥ ಒಬ್ಬ ಗ್ರಂಥವನ್ನು ಹೊತ್ತಿಸಬೇಕು ಅಂತ ಹೇಳಿದರೆ ಅದರ ಅರ್ಥ ಏನು ಸ್ವಾಮೀಜಿ? ಅವರ ಯೋಗ್ಯತೆ ಏನು? ಅಂದರೆ ಅದನ್ನು ಸುಡಬೇಕು ಅಂತ ಹೇಳುವಂಥವರ ಯೋಗ್ಯತೆ ಏನು? ಇಲ್ಲ, ಅಲ್ಲಿ ಹಾಗೆ ಹೇಳುವಂಥವರ ಯೋಗ್ಯತೆಗಿಂತ ಅವರು ಆ ಕೃತಿಗಳಿಂದ ಏನು ಶೋಷಣೆ ಆಗ್ತಾ ಬಂದಿದೆ ಅದಕ್ಕೆ ಒಂದು ಸಿಟ್ಟಿನ ಪ್ರತಿಕ್ರಿಯೆಗಳಷ್ಟೇ ಅವೆಲ್ಲ. ಈಗ ನಾವಲ್ಲಿ ವ್ಯಕ್ತಿಗಳನ್ನು ಇದು ಮಾಡ್ಕೊಳ್ಳೋದಕ್ಕಿಂತ ಆ ಮಾತು ಯಾಕೆ ಬಂತು ಅಂದರೆ ಒಂದು ಸಿಟ್ಟಿದೆ, ಆ ಕೃತಿಗಳಿಂದ ಶೋಷಣೆ ಆಗ್ತಾ ಇದೆ, ಆ ಕೃತಿಗಳನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಕೆಲವರು. ಸಮಾಜವನ್ನು ಶೋಷಣೆ ಮಾಡಲಿಕ್ಕೆ ಆ ಕೃತಿಗಳನ್ನು ಬಳಸಿಕೊಳ್ಳಲಾಗಿದೆ ಅನ್ನೋದಕ್ಕೆ ಅವರು ಸಿಟ್ಟಿನ ಪ್ರತಿಕ್ರಿಯೆಗಳು. ಆ ಕಾಲದಲ್ಲಿ ರಚಿತವಾದಂಥ ಒಂದು ಕೃತಿಯ ಬಗ್ಗೆ ಈ ಕಾಲದಲ್ಲಿ ಅದು ಅಪ್ಡೇಟ್ ಮಾಡಬೇಕಾದಂಥ ನಮ್ಮ ಕೆಲಸ ಆಗಿತ್ತು, ಅದನ್ನು ನಾವು ಮಾಡಿಲ್ಲ. ಇವತ್ತು ಅದನ್ನು ಸುಡಬೇಕು ಅಂತಂದರೆ ಇಲ್ಲ, ಹಾಗಲ್ಲ. ಅಲ್ಲೇನು ಅಂತ ಹೇಳಿದರೆ, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಅಥವಾ ಈ ಥರ ಗೀತೆಯಂಥ ಗ್ರಂಥಗಳಿರಲಿ, ಅಷ್ಟೇ ಅಲ್ಲ, ನಮ್ಮ ಶಾಸನಗಳಲ್ಲೂ ಕೂಟ ಶಾಸನಗಳು ಅಂತ ಬರುತ್ತೆ, ವಚನಗಳಲ್ಲೂ ಕೂಡ ಕೂಟವಚನಗಳು ಅಂತ ಬರುತ್ತೆ. ತೀರ ಮೊನ್ನೆಯ 18ನೇ ಶತಮಾನದ ಸರ್ವಜ್ಞ ಕವಿಯಲ್ಲೂ ಕೂಡ ಆ ಕೂಟ ವಚನಗಳು ಇದ್ದಾವೆ. ಕಾಲಕ್ಕೆ ಜನಪ್ರಿಯಗೊಂಡಾಗ ಒಂದು ಗ್ರಂಥ, ಅದರಲ್ಲಿ ಕೆಲವರು ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡುವ ವಿಚಾರಗಳನ್ನು ಸೇರಿಸ್ತಾ ಬರ್ತಾರೆ. ಒಂದು ಮಹಾಭಾರತದ ಬಗ್ಗೆ ವಿದ್ವಾಂಸರು ಹೇಳೋದು, ಈಗಿನ ಮಹಾಭಾರತ ಏನಿದೆಯಲ್ಲ ಅದು 700 ವರ್ಷಗಳಲ್ಲಿ ರಚನೆಯಾದಂಥದ್ದು ಅಂತ ಹೇಳ್ತಾರೆ. ಒಬ್ಬ ಕವಿ ಒಂದು ಕಾಲದಲ್ಲಿ ಕುಳಿತುಕೊಂಡು ಬರೆಯೋ ಕೃತಿ ಅದಾಗಿರೋದಿಲ್ಲ. ಅವು ಕಾಲಕ್ಕೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತ್ಯಂತರಗಳಲ್ಲಿ ಆಳುವ ವರ್ಗದ ಜನ ತಮಗೆ ಬೇಕಾದಂಥ ವಿಚಾರಗಳನ್ನು ಸೇರಿಸ್ತಾ ಹೋಗ್ತಾರೆ. ಅವನ್ನು ಪ್ರಮಾಣ ಗ್ರಂಥಗಳನ್ನಾಗಿ ಮಾಡಿಕೊಂಡು ಮುಂದೆ ಇಡೀ ಸಮಾಜವನ್ನು ಶೋಷಣೆ ಮಾಡ್ತಾ ಬಂದಿದ್ದಾರೆ. ಆ ಪ್ರಕ್ಷಿಪ್ತಗಳು ಅಂತ ಕರೀತಾರೆ ಅದಕ್ಕೆ. ಸೊ ಸುಡುವ ವಿಚಾರಕ್ಕೆ ತಮ್ಮ ಸಹಮತ ಇಲ್ಲ? ನಾನು ಭಗವಾನ್ ಅವರ ಹೇಳಿಕೆ ಆಗಿರ್ಬೋದು, ಅಗ್ನಿಶ್ರೀಧರ್ ಅವರ ಹೇಳಿಕೆ ಆಗಿರ್ಬೋದು, ಚಂಪಾ ಅವರು ಕೂಡ ಹೇಳಿದ್ದಾರೆ. ನೋಡಿ, ಯಾವ ಗ್ರಂಥ ನೋಡಿ, ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟರು. ಮನುಸ್ಮೃತಿಯಿಂದ ಕೋಟ್ಯಾಂತರ ಜನ ಈ ದೇಶದಲ್ಲಿ ನಲಗಿದಾರಲ್ಲ, ಅವರ ಬದುಕು ನರಕಕ್ಕೆ ಹೋಯ್ತಲ್ಲ ಅಂತ ಒಂದು ಸಿಟ್ಟಿನ ಪ್ರತಿಕ್ರಿಯೆಯಾಗಿ ಸುಟ್ಟರು. ಅವ್ರು 2ನೇ ಸಾರಿ ಸುಟ್ರಾ? ಅವ್ರ ಜೀವನದಲ್ಲಿ ಸುಮ್ಮನೆ ಒಂದು ಸಾರಿ ಸುಟ್ಟರು. ಒಂದು ಸಿಟ್ಟಿನ ಪ್ರತಿಕ್ರಿಯೆಯಾಗಿ ಆ ನೋವನ್ನು ಅರ್ಥ ಮಾಡ್ಕೊಳ್ಳಿ ಸಮಾಜ ಅಂತ ಅಷ್ಟೇ. ಹಾಗಂತ ಪ್ರತಿ ವರ್ಷ ನಾವು ಮನುಸ್ಮೃತಿ ಸುಡ್ತೀವಿ ಅಂದರೆ ಅದಕ್ಕೇನಾದ್ರೂ ಅರ್ಥ ಇರುತ್ತಾ? ಗೀತೆಯನ್ನು ಸುಟ್ಟು ಮಾದ ತಕ್ಷಣ ಗೀತೆಯ ಮಹತ್ವ ಕುಗ್ಗಿ ಹೋಗಿಬಿಡ್ತದ? ಇಲ್ಲ, ಅವೆಲ್ಲ ಸಿಟ್ಟಿನ ಪ್ರತಿಕ್ರಿಯೆಗಳು. ನಾವು ಅದನ್ನು ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ. ಆಮೇಲೆ ಸ್ಪಷ್ಟವಾಗಿ ಹೇಳಬೇಕಾಗಿದೆ, ನಾವು ಯಾವುದೇ ಧರ್ಮ ಗ್ರಂಥವನ್ನು, ಪೂಜ್ಯ ಗ್ರಂಥವನ್ನು, ಮಾರ್ಗದರ್ಶಕ ಗ್ರಂಥಗಳನ್ನು ಸುಡುವ ಅದು ಮಾತುಗಳಿದಾವಲ್ಲ, ಅದು ನಾಗರಿಕ ಸಮಾಜಕ್ಕೆ, ನಮ್ಮ ಕಾಲಕ್ಕೆ ಹೊಂದಿಕೆಯಾಗುವಂಥ ವಿಚಾರಗಳಲ್ಲ. ಎಸ್, ನಿಡುಮಾಮಿಡಿ ಸ್ವಾಮೀಜಿಗಳಿಗೆ ಹಿಂದೂ ಸಂಘಟನೆಗಳ ಮೇಲೆ ದ್ವೇಷ ಯಾಕೆ? ಹೆಚ್ಚಿನ ಎಲ್ಲ ಸ್ವಾಮೀಜಿಗಳು ಹಿಂದೂ ಸಂಘಟನೆ ಜೊತೆಗೆ ವೇದಿಕೆ ಹಂಚಿಕೊಳ್ತಾರೆ. ನಿಮಗೆ ಯಾಕೆ ಅವ್ರ ಮೇಲೆ ದ್ವೇಷ ಯಾಕೆ, ಸಿಟ್ಟು ಯಾಕೆ ಅವ್ರ ಮೇಲೆ? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗ ಅಥವಾ ಸಂಘಟನೆಗಳು ಆ ದ್ವೇಷ ಇರಲಿಕ್ಕೆ ಕಾರಣವೇ ಇಲ್ಲ. ನಾನು ಹೊಂದಿರೋದು ಅಭಿಪ್ರಾಯ ಭೇದವನ್ನು ಅಂತ ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ
ನಮ್ಮ ಸಮಾಜದ ಒಳಗಿರುವಂಥ ವೈರುಧ್ಯಗಳು, ವೈಷಮ್ಯಗಳು, ಅಸ್ಪೃಶ್ಯತೆಯ ಆಚರಣೆ, ಈ ಜಾತಿ ಶೋಷಣೆ, ದಬ್ಬಾಳಿಕೆ, ಇದೆಲ್ಲ ಏನು ಇದೆಯಲ್ಲ ನಮ್ಮ ಜನಗಳನ್ನು ಕಿತ್ತು ತಿಂತಾ ಇದೆ. ಬಡವರ ಶೋಷಣೆ, ದುರ್ಬಲರ ಶೋಷಣೆ ನಡೀತಾ ಇದೆ. ಬಲಿಷ್ಠರು ಅಟ್ಟಹಾಸದಿಂದ ದಬ್ಬಾಳಿಕೆಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಈ ರಾಜಕೀಯ ಸಾಂಸ್ಕೃತಿಕ ದಬ್ಬಾಳಿಕೆಗಳ ವಿರುದ್ಧ ನಾನು ಅದನ್ನು ವಿರೋಧ ಮಾಡ್ತಿದ್ದೇನೆ ವಿನಃ ನಾನು ಯಾಕೆ ದ್ವೇಷ ಮಾಡಬೇಕು? ಅಂದ್ರೆ ಇವತ್ತು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ, ನಮಗೂ ಬಂದ ಆ ವಿಜುವಲ್ ಸಿಕ್ಕಿರುವಂಥದ್ದು, ಹಿಂದೂ ಸಮಾಜೋತ್ಸವ ಮಾಡುವಂಥದ್ದು ತಪ್ಪು, ಮಾಡಬಾರದು ಅನ್ನುವಂಥದ್ದು ತಾವು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇಲ್ವಲ್ಲ. ಅಂದ್ರೆ ಹಿಂದೂ ಸಮಾಜೋತ್ಸವಗಳಿಂದಾಗಿ ದ್ವೇಷ ಹುಟ್ಟುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರಿ. ಇಲ್ಲ, ನೀವು ಅದನ್ನೊಂದು ಪೂರ್ತಿ ಭಾಷಣ ತರಿಸ್ಕೊಂಡು ನೋಡಿ. ಹಾಗಲ್ಲ, ಎಲ್ಲ ಧರ್ಮಗಳು ಅವರವರ ಸಂಘಟನೆಗಾಗಿ, ಸಮಸ್ಯೆಗಳ ಪರಿಹಾರಕ್ಕಾಗಿ ಎಲ್ಲ ಧರ್ಮದವರು ಅವರ ಸಮಾಜೋತ್ಸವಗಳನ್ನು ಮಾಡ್ಕೊಳ್ಳಿ, ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರಿಗೂ ಹಕ್ಕಿದೆ. ಆದರೆ ಹಿಂದೂ ಸಮಾಜೋತ್ಸವಗಳು ಅನ್ನುವಂಥದ್ದು ಅವು ರಾಜಕೀಯ ಉದ್ದೇಶಕ್ಕಾಗಿ ಮಾತ್ರ ಆಗಬಾರ್ದು. ಒಂದು ಸಮಾಜದ ಒಳಗಿನ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಎಲ್ಲ ಕ್ಷೇತ್ರಗಳಲ್ಲಿರುವ ಸಮಸ್ಯೆಗಳನ್ನು, ದೋಷಗಳನ್ನು ಸರಿಪಡಿಸಿ ಸಮಾಜ ಸುಧಾರಣೆಯ ಉತ್ಸವಗಳಾಗಬೇಕು ಅಂತ ನಾನು ಹೇಳ್ತಿರೋದು. ಎಸ್, ಅಂದ್ರೆ ಸ್ವಾಮೀಜಿಗಳು ಕೋಟ್ ಮಾಡಬೇಕಾದ್ರೆ ಕೇವಲ ಹಿಂದೂ ಸಮಾಜೋತ್ಸವದ ಬಗ್ಗೆ ಮಾತಾಡ್ತಾರೆ. PFI ಅವರು ಏಕತಾ ರ್ಯಾಲಿ ಮಾಡಿದ್ರೆ ಅದರ ಬಗ್ಗೆ ಮಾತನಾಡೋದಿಲ್ಲ ಸ್ವಾಮೀಜಿ. ಹಿಂದೂ ಸಂಘಟನೆಗಳು ಮಾಡೋದರ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅದೇ ನೋಡಿ, ಮಾಧ್ಯಮಗಳೇ ಬಹುಶಃ ಕೆಲವರು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅವರು ನನ್ನ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿ ಅಥವಾ ನನ್ನ ಬಗ್ಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ವಹಿಸಿ ನನ್ನನ್ನು ಖಳನಾಯಕನನ್ನಾಗಿ ಮೂಡಿಸಲಿಕ್ಕೆ ಕೆಲವರು ಪ್ರಯತ್ನ ಮಾಡ್ತಿರ್ಬೋದು. ಅದರಿಂದ ಅವ್ರಿಗೆ ಲಾಭ ಆಗೋದಾದರೆ ಖಂಡಿತ ಆಗಲಿ, ನಾನು ಅದನ್ನೂ ಬೇಡ ಅನ್ನಲ್ಲ. ಆದರೆ ನಾನು ಇವತ್ತೇ ಮಂಗಳೂರಿನಲ್ಲಿ ಮಾತನಾಡಿದಾಗ ಕೋಮುವಾದ ಎಷ್ಟು ಅಪಾಯಕಾರಿಯೋ ಉಗ್ರವಾದ ಅಪಾಯಕಾರಿ, ಭ್ರಷ್ಟಾಚಾರವೂ ಕೂಡ ಅಪಾಯಕಾರಿ. ಎಲ್ಲ ಧರ್ಮಗಳಲ್ಲಿರುವ ಮೂಲಭೂತವಾದಿಗಳು ನಮ್ಮ ಜನಗಳ ಮನಸ್ಸುಗಳನ್ನು ವಿಕಾರಗೊಳಿಸ್ತಾ ಇದ್ದಾರೆ. ಈ ಎಲ್ಲ ಧರ್ಮಗಳ ಈ ಮೂಲಭೂತವಾದಿಗಳಿಂದ ನಮ್ಮ ಜನ ಹೊರಗೆ ಬಂದು ಮುಕ್ತ ಚಿಂತನೆ ಮಾಡ್ತಾ ಒಂದು ಪ್ರಬುದ್ಧ ಭಾರತವನ್ನು ಕಟ್ಟೋಣ. ಮುಸಲ್ಮಾನರಿಗೊಂದು ಭಾರತ, ಹಿಂದೂಗಳಿಗೊಂದು ಭಾರತ, ಕ್ರಿಶ್ಚಿಯನ್ರಿಗೊಂದು ಭಾರತ ಅಂತ ಇಲ್ಲ. ಇರೋದು ಒಂದೇ ಭಾರತ. ಈ ಒಂದೇ ಭಾರತದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಜೈನರು, ಬೌದ್ಧರು, ಪಾರ್ಸಿಗಳು, ಲಿಂಗಾಯತರು ಎಲ್ಲರೂ ಕೂಡಿ ಬದುಕಬೇಕು, ಹಂಚಿ ಉಣಬೇಕು. ಇದೇ ನಾವು ಕಟ್ಟಬೇಕಾದ ದೇಶ ಅಂತ ಇವತ್ತೇ ಹೇಳಿದ್ದೀನಿ. ಎಸ್ ಸ್ವಾಮೀಜಿಗಳೇ, ಮತ್ತೊಂದು ವಿಚಾರ. ಡಿಸೆಂಬರ್ 18 ಬೆಂಗಳೂರಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ನರೇಂದ್ರ ಮೋದಿ ಅವರ ಸರಕಾರದ ಕಾರಣದಿಂದಾಗಿ ದೇಶದಲ್ಲಿ ಕೋಲಾಹಲ ಹೆಚ್ಚುತ್ತಾ ಇದೆ. ನರೇಂದ್ರ ಮೋದಿ ಅವರ ಬಗ್ಗೆ ಯಾಕೆ ಸಿಟ್ಟು? ನರೇಂದ್ರ ಮೋದಿ ಅವರ ಬಗ್ಗೆ ಯಾಕೆ ಅಭಿಪ್ರಾಯ ಭೇದ ತಮ್ಮದು? ಸಿಟ್ಟು ಇದೆಯಾ, ದ್ವೇಷ ಇದೆಯಾ? ಪ್ರಧಾನಮಂತ್ರಿಯ ಮೇಲೆ ಸಿಟ್ಟಾಗುವಷ್ಟು ದೊಡ್ಡವನು ನಾನಲ್ಲ. ಆಮೇಲೆ ಅದರ ಅಗತ್ಯ ನನಗಿಲ್ಲ. ಒಬ್ಬ ನಾಗರಿಕನಾಗಿ ನಾನೇನಾದರೂ ಒಂದು ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿರ್ತೀನಿ. ನಾನು ಹೇಳಿದ್ದ ಆಗ ಏನು ಅಂದರೆ, ಪ್ರಧಾನಮಂತ್ರಿಗಳು ಅಭಿವೃದ್ಧಿಯ ವಿಷಯವನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ಹೆಚ್ಚಿನ ಪತ್ರಿಕೆಗಳಲ್ಲಿ ಅಚ್ಚಾದದ್ದು ದೇಶದಲ್ಲಿ ಕೋಲಾಹಲ ಹೆಚ್ಚುತ್ತಾ ಇದೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ. ಇಂಟರ್ನೆಟ್ ಅಲ್ಲಿ ಈಗ ತಗೊಂಡು ನೋಡಬಹುದು. ಬಹುಶಃ ಅವರ ಪರವಾದ ವ್ಯಾಮೋಹದ ವಾತಾವರಣ ಈಗ ಇದೆಯಲ್ಲ, ಆ ವ್ಯಾಮೋಹ ಎಷ್ಟು ದಿನ ಇರುತ್ತೆ ನೋಡೋಣ, ಆಗಲಿ ಪರವಾಗಿಲ್ಲ. ಅವರ ಪರವಾದ ವ್ಯಾಮೋಹದ ವಾತಾವರಣ ಇರೋದರಿಂದ ಬಹುಶಃ ನಮ್ಮಂಥವರನ್ನು ಒಂದು ವಿರೋಧಿ ಸ್ಥಾನದಲ್ಲಿ ನಿಲ್ಲಿಸಿ ನಮ್ಮನ್ನು ತೋರಿಸುವ ಒಂದು ಪ್ರವೃತ್ತಿ ಇದೆ. ನಾನು ಅದಕ್ಕೂ ಕೂಡ ಏನೂ ನಾನು ಯೋಚನೆ ಮಾಡೋದಿಲ್ಲ. ಆದರೆ ನಮ್ಮ ಪ್ರಧಾನಿ ಬಗ್ಗೆ ನನಗೆ ಅಭಿಮಾನ ಇಲ್ಲದೆ ಇರೋಕ್ಕಾಗ್ತದ? ಅವರು ನಮ್ಮ ಪ್ರಧಾನಿ, ಅಂದ್ರೆ ವೈಯಕ್ತಿಕವಾಗಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ. ಆದರೆ ಒಂದೇನು ಅಂದರೆ, ನಾನು ಅವತ್ತು ಹೇಳಿದ್ದು, ಈ ದೇಶದ ಜಾತ್ಯತೀತ ತತ್ವ ಉಳಿಬೇಕು, ಅದಕ್ಕೆ ಘಾಸಿ ಆಗಬಾರ್ದು. ಆಮೇಲೆ ಪ್ರಧಾನಿಗಳು ಮಾತು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಈ ದೇಶದ ಜನಕ್ಕೊಂದು ಮಾತು ಕೊಟ್ಟಿದ್ದಾರೆ, ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ, ಈ ದೇಶವನ್ನು ಅಭಿವೃದ್ಧಿಗೊಳಿಸ್ತೇನೆ, ಎಲ್ಲರ ಉದ್ಧಾರ ನನ್ನ ಏಳಿಗೆ, ನನ್ನ ಕನಸು ಅಂತ ಹೇಳಿದ್ದಾರೆ. ಅವರು ಮಾತಿಗೆ ತಪ್ಪಬಾರ್ದು. ಅದನ್ನು ಮೀರಿ ಅವರು ಬೇರೆ ಕಡೆ ವಿಚಾರಗಳಿಗೆ ಆದ್ಯತೆ ಕೊಟ್ಟರೆ ಅವರು ಈ ದೇಶಕ್ಕೆ ನ್ಯಾಯ ಒದಗಿಸಲ್ಲ ಅಂತ. ಒಂದು ಕ್ಲಾರಿಫಿಕೇಶನ್, ಗುಜರಾತಿನ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಪ್ರಧಾನಿ ಪಟ್ಟಕ್ಕೆ ಬಂದಿರುವಂಥದ್ದು ನಿಮಗೆ ಅಸಹನೆ ತಂದಿದೆಯಾ? ಆ ವ್ಯಕ್ತಿಯ ಬಗ್ಗೆ ಅಸಹನೆಗೆ ಕಾರಣ ಆಗಿದೆಯಾ? ಅವರು ಪ್ರಧಾನಿ ಆದ್ರಲ್ವಾ, ಆಗಬಾರದಿತ್ತು ಈ ರೀತಿಯ ಮನಸ್ಥಿತಿ? ಈ ಥರದ್ದು ಯಾರಾದರೂ ಯೋಚನೆ ಮಾಡ್ತಾ ಇದ್ದರೆ ಅದನ್ನು ನಾನು ತುಂಬ ಬಾಲಿಶ ಅಂತ ನಾನು ಅಂದ್ಕೊಳ್ತೇನೆ.
ನಾನು ಹೇಳೋದು, ಗುಜರಾತ್ನ ಮುಖ್ಯಮಂತ್ರಿಗಳು ಪ್ರಧಾನಿಯಾದರೆ ಅವರು ಗುಜರಾತ್ಗಷ್ಟೇ ಪ್ರಧಾನಿಯಾಗಲ್ಲ, ಈ ದೇಶಕ್ಕೆ ಪ್ರಧಾನಿಯಾಗ್ತಾರೆ. ದೇಶದ ಜನ ಬಹುಮತ ನೀಡಿ ಅಧಿಕಾರ ಕೊಟ್ಟಂಥದ್ದಕ್ಕೆ ಯಾರಾದರೂ ಅಸಹನೆ ಪಟ್ಟರದಕ್ಕೆ ಅರ್ಥ ಇರುತ್ತಾ? ಜನಾಭಿಪ್ರಾಯ, ಜನಸಮ್ಮತಿಯ ಮೇಲೆ ಅವರು ಪ್ರಧಾನಿಗಳಾಗಿದ್ದಾರೆ. ಜನರಿಗೆ ಬೇಡ ಅಂದಾಗ ಪ್ರಧಾನಿಯಿಂದ ಕೆಳಗಿಳಿತಾರೆ. ಅದು ಜನಾಧಿಕಾರಕ್ಕೆ ಸಂಬಂಧಪಟ್ಟದ್ದು. ಜನರು ಮತ ಕೊಟ್ಟು ಗೆಲ್ಲಿಸಿರುವ ವ್ಯಕ್ತಿಯನ್ನು ಗೌರವಿಸಬೇಕಾದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅಂದರೆ ಸ್ವಾಮೀಜಿಗಳು 10 ವರ್ಷ UPA ಸರ್ಕಾರ ಇದ್ದಾಗ ಬ್ರಹ್ಮಾಂಡ ಭ್ರಷ್ಟಾಚಾರ ಇದ್ದಾಗಲೂ ಹೊರಗೆ ಬಂದು ಮಾತಾಡಲಿಲ್ಲ. ನರೇಂದ್ರ ಮೋದಿಯವರ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇಷ್ಟು ತಿಂಗಳಾಯಿತು, ಈಗ ಅವರ ವಿರುದ್ಧ ಮಾತಾಡೋದಕ್ಕೆ ಆರಂಭ ಮಾಡಿದರು. ಅವಾಗಲೂ ಕರೆದಾಗ ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳಿದ್ದೀನಿ, ಕೆಟ್ಟದ್ದನ್ನು ಕೆಟ್ಟದ್ದು ಅಂತ ಹೇಳಿದ್ದೀನಿ. ಮನಮೋಹನ್ ಸಿಂಗ್ರವರು ಬಹುಶಃ ಯಾವ ಸ್ವಾಮಿಗಳು ಹೇಳಿರಲಿಕ್ಕಿಲ್ಲ. ನಾನು ಹೇಳಿದ್ದು ಅವರು ರೋಬೋಟ್ ಅಂತ ನಾನು ಹೇಳಿದ್ದೀನಿ. ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ರವರು ರೋಬೋಟ್ ಅಂತ ಹೇಳಿದ್ದೀನಿ. ನಾಯಕನಾದವನು ತಾನೊಬ್ಬನೇ ಪ್ರಾಮಾಣಿಕನಾದರೆ ಸಾಲದು, ತನ್ನ ಸಚಿವ ಸಂಪುಟವೂ ಕೂಡ ಆ ಪ್ರಾಮಾಣಿಕತೆಯಲ್ಲಿದೆಯೇ ಎನ್ನುವ ಕಾಯುವ ಗುಣ, ಶಕ್ತಿ, ಧೈರ್ಯ ಇರಬೇಕು ಅದು. ಆಮೇಲೆ ನಾನು ಈಗಲೂ ಹೇಳ್ತೇನೆ, ಭಾರತ ದೇಶದಲ್ಲಿ ಅತ್ಯಂತ ಮೇಧಾವಿ ಪ್ರಧಾನಮಂತ್ರಿ, ಆದರೆ ಅಷ್ಟೇ ದುರ್ಬಲ ಪ್ರಧಾನಮಂತ್ರಿ ಯಾರು ಅಂದರೆ ಮನಮೋಹನ್ ಸಿಂಗ್ರವರು. ನನಗೆ ಯಾಕೆ ಅಂಜಿಕೆ ರೀ? ನಾನು ಸನ್ಯಾಸಿ, ನನಗೆ ಯಾವ ಹಿತಾಸಕ್ತಿಗಳಿವೆ ಹೇಳಿ? ಜನರ ಹಿತಾಸಕ್ತಿ, ನನ್ನ ಹಿತಾಸಕ್ತಿ. ಯಾರಾದರೂ ಆ ಥರ ತಪ್ಪು ಕಲ್ಪನೆಗಳು ಒಳಗಾಗಿ ಅಪಪ್ರಚಾರ ಮಾಡ್ತಾ ಇದ್ರೆ ಅದಕ್ಕೆ ನಾನು ಏನು ಮಾಡಲಿಕ್ಕಾಗುತ್ತೆ? ಸ್ವಾಮೀಜಿಗಳೇ, ಕೊನೆಯದಾಗಿ ಸ್ವಾಮೀಜಿಗಳು ಪ್ರೋ ಸಿದ್ದರಾಮಯ್ಯ ಅವರ ಪರವಾಗಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಕೆಲಸ ಮಾಡ್ತಾರೆ, ಅವರ ಪ್ರತಿ ನಿರ್ಧಾರವನ್ನು ಸಮರ್ಥಿಸಿಕೊಳ್ತಾರೆ ಸ್ವಾಮೀಜಿಗಳು, ಹೌದಾ? ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯನೂ ಅಲ್ಲ, ಸಾಫ್ಟ್ ಕಾರ್ನರ್ ಇದೆ ಸ್ವಾಮೀಜಿಗಳಿಗೆ, ಅದರ ಮುಖಂಡನೂ ಅಲ್ಲ, ಈ ಹಿಂದೆನೂ ಯಾವುದೇ ಪಕ್ಷಗಳ ಸದಸ್ಯನೂ ಅಲ್ಲ, ನಾನು ಬೆಂಬಲಿಗನೂ ಅಲ್ಲ, ನಾನು ವಿರೋಧ ಪಕ್ಷದಲ್ಲಿಯೂ ನಾನಿಲ್ಲ. ಯಾವುದೇ ಸರ್ಕಾರ ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನನ್ನ ಯಾರಾದರೂ ಕೇಳಿದರೆ ನಾನಾಗಿ ನಾನು ಹೋಗಿ ಹೇಳುವಂಥ ಪ್ರಮೇಯ ನನಗೆ ಬಂದಿಲ್ಲ, ಅದರ ಅಗತ್ಯ ನನಗಿಲ್ಲ. ಸಿದ್ದರಾಮಯ್ಯನವರು ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆಯದು ಅಂತ ಹೇಳಿದ್ದೀನಿ. ಅವರೇನಾದರೂ ನಾಳೆ ಜನ ವಿರೋಧಿ ನೀತಿಯನ್ನು ಅನುಸರಿಸಿದಾಗ ಅದು ಕೆಟ್ಟದ್ದು, ತಪ್ಪು ಅಂತ ಹೇಳುವ ನೈತಿಕತೆ ಸಿದ್ದರಾಮಯ್ಯ ಅವರ ಬಗ್ಗೆ ಅದು ಇರಬೇಕಾಗಿಲ್ಲ. ಆದರೆ ಅನಗತ್ಯ ಅಸಹನೆ ಇರಬೇಕಾಗಿಲ್ಲ. ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಕೆಲಸ ಮಾಡಲಿ. ಅದೇ ಹಿಂದುಳಿದ ವರ್ಗದ ಪ್ರಧಾನಿಯ ಬಗ್ಗೆ ಅಸಹನೆ ಇದೆ, ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಂತ ತಪ್ಪು ಕಲ್ಪನೆ, ಸಾಫ್ಟ್ ಕಾರ್ನರ್. ಅವರು ಯಾವಾಗ ಅವರು ತಮ್ಮ ದೇಶಕ್ಕೆ ಕೊಟ್ಟ ಮಾತಿನ ಹಾಗೆ ತಮ್ಮ ಪ್ರಣಾಳಿಕೆಯ ಆದ್ಯತೆಗಳನ್ನು ಮೀರಿ ಜನಕ್ಕೆ ತೊಂದರೆ, ಈಗ ರೈತರ ಸುಗ್ರೀವಾಜ್ಞೆ ತಂದಿದ್ದಾರೆ, ಅದನ್ನು ಒಪ್ಲಿಕ್ಕಾಗುತ್ತಾ? ಅದು ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಅಥವಾ ಬ್ರಾಹ್ಮಣ ಪ್ರಧಾನಮಂತ್ರಿ ಆಗಿದ್ದರೆ ಒಪ್ಕೋಬೇಕಂತ ಇದೆಯಾ? ಅಥವಾ ದಲಿತ ಪ್ರಧಾನಮಂತ್ರಿ ಆಗನ್ನು ತಂದಿದ್ದರೆ ನಾವು ಒಪ್ಕೋಬೇಕು ಅಂತ ಇದೆಯಾ? ಜನ ವಿರೋಧಿ ತೀರ್ಮಾನಗಳನ್ನು ಆ ಸ್ಥಾನದಲ್ಲಿದ್ದು ಮಾಡುವ ಜನ ವಿರೋಧಿ ಕೆಲಸಗಳನ್ನು ಯಾರು ಮಾಡಿದರೂ ಕೂಡ ನಾವು ಅದನ್ನು ಖಂಡಿಸಬೇಕಾಗ್ತದೆ. ದೇಶದ ಹಿತದೃಷ್ಟಿಯಿಂದ, ಜನತೆಯ ಹಿತದೃಷ್ಟಿಯಿಂದ ಜಾತಿ ಪ್ರಶ್ನೆ ಎಲ್ಲಿ ಬರ್ತದೆ? ಸಿದ್ದರಾಮಯ್ಯ ಅವರು ಇಲ್ಲಿವರೆಗೆ ಜನವಿರೋಧಿ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ. ಸೊ ಆ ಕಾರಣಕ್ಕಾಗಿ ನಮಗೆ ಅವರ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಬಗ್ಗೆ ತೃಪ್ತಿ ಇದೆ, ಖುಷಿ ಇದೆ. ನಾನು ಅದನ್ನು ಹೇಳಿಲ್ಲ, ಹೇಳಬೇಕಾಗಿಲ್ಲ. ಅವರು ಪರ್ಫಾರ್ಮೆನ್ಸ್ ಏನು ಅನ್ನಲಿಕ್ಕೆ ಅವ್ರ ಪಕ್ಷ ಉಂಟು, ರಾಜಕೀಯ ವಿಶ್ಲೇಷಕರುಂಟು, ವಿಮರ್ಶಕರು ಉಂಟು. ಅದು ನನ್ನ ಕೆಲಸ ಅಲ್ಲ. ಜನವಿರೋಧಿಯಾದ ವಿಚಾರ ಅಂತ ಯಾವುದಾದರೂ ಸ್ಪಷ್ಟವಾಗಿ ನಮ್ಮ ಜನಹಿತದ ದೃಷ್ಟಿಯಿಂದ ಹೇಳಬೇಕಾದಂಥ ಪ್ರಸಂಗ ಬಂದಾಗ ನಾನು ಪ್ರಾಮಾಣಿಕವಾಗಿ ನಾನು ಅದಕ್ಕೆ ಸ್ಪಂದಿಸ್ತೇನೆ. ಎಸ್ ಸ್ವಾಮೀಜಿಗಳೇ, ಆಗಲೇ ಹೇಳಿದ್ರಿ ಪ್ರವಾಹದ ವಿರುದ್ಧ ಈಜುತ್ತಾ ಇದ್ದೇನೆ. ನನಗೂ ಹಾಗೆ ಅನಿಸುತ್ತೆ, ಎಲ್ಲ ಸ್ವಾಮೀಜಿಗಳು ಒಂದು ಕಡೆಯಲ್ಲಿದ್ದರೆ ನೀವು ಒಂದು ಕಡೆಯಲ್ಲಿ ಈಜುತ್ತಾ ಇದ್ದೀರಿ. ದಡ ತಲುಪಬಹುದು ಅಂತ ಅನಿಸುತ್ತಾ ಸ್ವಾಮೀಜಿಗಳೇ? ಎರಡು ದೋಣಿಯಲ್ಲಂತೂ ನಾನು ಕಾಲಿಟ್ಟಿಲ್ಲ, ನನ್ನ ದೋಣಿಯಲ್ಲಿ ನಾನು ಹೋಗ್ತಿದ್ದೀನಿ. ಆಮೇಲೆ ಎಲ್ಲ ಸ್ವಾಮಿಗಳು ಒಂದು ಕಡೆ ಇಲ್ಲ, ಪ್ರಗತಿಪರ ಸ್ವಾಮಿಗಳಿದ್ದಾರೆ, ಮಾನವೀಯವಾಗಿ ಚಿಂತನೆ ಮಾಡೋರು. ನಿಮ್ಮ ಧ್ವನಿ ಕಡಿಮೆ ಇದೆ. ಪರಿವರ್ತನೆಗೆ ಸದಾಶಯ ಇಟ್ಕೊಂಡಿರೋ ಸ್ವಾಮೀಜಿಗಳಿದ್ದಾರೆ, ಅವ್ರಿಗೆ ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ಆ ಧೈರ್ಯ ತುಂಬುವ, ಶಕ್ತಿ ತುಂಬುವ ಕೆಲಸವನ್ನ ಪ್ರಗತಿಪರ ಮಠಾಧೀಶರ ವೇದಿಕೆ ಅಂತ ಮಾಡಿ 100 ಜನ ಸ್ವಾಮೀಜಿಗಳನ್ನ ಒಟ್ಟಿಗೆ ತಂದಿದ್ದೀನಿ. ಜನಪರವಾದ ಹೋರಾಟಗಳಲ್ಲಿ ಅವ್ರು ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ನಾವು ಅಷ್ಟು ನಿರಾಶರಾಗಬೇಕಾಗಿಲ್ಲ. ದಡ ಸೇರೋದಲ್ಲ ಮುಖ್ಯ ಅಲ್ಲ, ಪ್ರಯತ್ನಶೀಲತೆ ಮುಖ್ಯ, ಗುರಿ ಮುಟ್ಟೋದು ಮುಖ್ಯ ಅಲ್ಲ. ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ, ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಪಾತ್ರವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ವಿ ಅನ್ನುವ ಸಮಾಧಾನ. ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ಯಶಸ್ಸಿನ ಪ್ರಶ್ನೆ ಅಲ್ಲ, ಪ್ರಾಮಾಣಿಕ ಪ್ರಯತ್ನದ ಪ್ರಶ್ನೆ ಇದು. ಎಸ್ ಸ್ವಾಮೀಜಿಗಳೇ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ವಿ, ಧನ್ಯವಾದಗಳು. ಎಸ್, ಇದು ಸ್ವಾಮೀಜಿಗಳ ಮಾತು. ಇದು ಈ ವಾರದ ತಿರುಗುಬಾಣ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.